ಇರುವುದು ಕೇವಲ 15 ಸೆಂಟ್ಸ್ ಜಾಗ. ಇದರಲ್ಲೇ ಪುಟ್ಟದೊಂದು ತಾರಸಿ ಮನೆ. ಮನೆಯ ಮುಂದೆ ಗಿಜಿಗುಡುವ ಪಕ್ಷಿಧಾಮ, ಸುತ್ತೆಲ್ಲವೂ ಉದ್ಯಾನವನ, ಔಷಧೀಯ ಸಸ್ಯಗಳ ನಡುವೆ ಚಿಲಿಪಿಲಿ ಹಕ್ಕಿಗಳ ಕಲರವ. ಇದೆಲ್ಲವನ್ನ ನೋಡೋದಿಕ್ಕೆ 2 ಕಣ್ಣು ಸಾಲದು. ಆ ಮನೆಯ ಆವರಣವನ್ನ ಪ್ರವೇಶಿಸಿದ್ರೆ ಎಂತಹವರು ಕೂಡ ಮನಸೋಲದೇ ಇರರು. ಅಷ್ಟಕ್ಕೂ ಸ್ವರ್ಗಲೋಕದಂತೆ ಕಾಣುವ ಆ ಮನೆ ಎಲ್ಲಿದೆ ಅನ್ನುವ ಕುತೂಹಲ ನಿಮಗಿದ್ರೆ ಈ ಸ್ಪೆಷಲ್ ಸ್ಟೋರಿಯನ್ನ ಒಮ್ಮೆ ನೋಡಲೇಬೇಕು. ರೆಕ್ಕೆ ಇದ್ದರೆ ಸಾಕೆ, ಹಕ್ಕಿಗೆ ಬೇಕು ಬಾನು, ಬಯಲಲ್ಲಿ ತೇಲುತ್ತಾ ತಾನು ಮ್ಯಾಲೆ ಹಾರೋಕೆ. ಎಸ್, ಈ ಮನೆಯ ಗೇಟ್ ತೆರೆದು ಒಳಗೆ ಕಾಲಿಟ್ರೆ ಸಾಕು, ಈ ಹಾಡು ಥಟ್ಟಂತ ಕಣ್ಮುಂದೆ ಬಂದ್ಬಿಡುತ್ತೆ. ನಮಗೆಲ್ಲ ಗದ್ದೆಯಂಚಿನಲ್ಲೋ ಇನ್ನೆಲ್ಲೋ ಪಕ್ಷಿಧಾಮಗಳಲ್ಲಿ ಕೇಳಸಿಗುವ ಹಕ್ಕಿಗಳ ಚಿಲಿಪಿಲಿ ಸದ್ದು ಈ ಮನೆಯ ಮಂದಿಗೆ ನಿತ್ಯ ನೂತನ. ಸಾಲಿಗ್ರಾಮದ ತೋಡುಕಟ್ಟುವಿನಲ್ಲಿ ಸ್ವರ್ಗದಂತೆ ಕಾಣುವ ಈ ಸ್ಥಳಕ್ಕೆ ಬೃಂದಾವನ ಎನ್ನುವ ನಾಮಫಲಕವಿದೆ. ಹೆಸರೇ ಸೂಚಿಸುವಂತೆ ಇದು ಪರ್ಫೆಕ್ಟ್ ಬೃಂದಾವನ. ಇತ್ತೀಚೆಗಷ್ಟೇ ಸೇವಾ ನಿವೃತ್ತಿ ಪಡೆದ ಬಿಸಿಎಂ ಇಲಾಖೆಯ ಕುಂದಾಪುರ ತಾಲೂಕು ವಿಸ್ತರಣಾಧಿಕಾರಿ ಬಿಎಸ್ ಮಾದರ ಅವರ ಪರಿಸರ ಪ್ರೇಮ ಹಾಗೂ ಪಕ್ಷಿ ಪ್ರೇಮಕ್ಕೆ ದೊಡ್ಡದೊಂದು ಸೆಲ್ಯೂಟ್ ಹೊಡೆಯಲೇಬೇಕು. ಮನೆಯ ಮುಂದೆ ವಿವಿಧ ಔಷಧೀಯ ಸಸ್ಯಗಳ ತೋಟಕ್ಕೆ ಬೃಂದಾವನ ಎಂಬ ಹೆಸರಿಟ್ಟು ಆ ಗಿಡಗಳನ್ನೆಲ್ಲ ಸ್ವತಃ ಪೋಷಿಸಿಕೊಂಡು ಬರ್ತಾ ಇರುವ ಬಿಎಸ್ ಮಾದರ ಅವರ ಕಾಯಕಕ್ಕೆ ಅವರ ಪತ್ನಿ ಹಾಗೂ ಮಕ್ಕಳು ಸಾಥ್ ನೀಡ್ತಾ ಇದ್ದಾರೆ. ಸಸ್ಯ ಹಾಗೂ ಪ್ರಾಣಿ ಪಕ್ಷಿಗಳನ್ನ ಅತಿಯಾಗಿ ಪ್ರೀತಿಸುವ ಈ ಅಧಿಕಾರಿ ಕೆಲಸ ಮುಗಿಸಿ ಮನೆಗೆ ಬಂದ್ರೆ ಹಕ್ಕಿಗಳ ಜೊತೆಗೆ ಮಾತನಾಡುತ್ತಾ ಹಾಗೆಯೇ ತಲ್ಲೀನರಾಗಿ ಬಿಡ್ತಾರೆ. ಹಕ್ಕಿಗಳೊಂದಿಗೆ ಸಮಯ ಕಳೆಯುವ ಬಿಎಸ್ ಮಾದರ ಅವರಿಗೆ ಚಿಲಿಪಿಲಿ ಹಕ್ಕಿಗಳೆಂದ್ರೆ ಪಂಚಪ್ರಾಣ. ಇರುವ 15 ಸೆಂಟ್ಸ್ ಜಾಗದಲ್ಲಿ ಪುಟ್ಟದೊಂದು ತಾರಸಿ ಮನೆ, ಮನೆಯ ಮೇಲೊಂದು ಅತಿಥಿ ಗೃಹ, ತೋಟದ ಒಳಗೆ 2 ಬಾಡಿಗೆ ಮನೆಗಳು, ಮನೆಯ ಮುಂದೆಯೇ ಅಲ್ಲಲ್ಲಿ ಗೂಡುಗಳಲ್ಲಿರುವ ಲವ್ ಬರ್ಡ್ಸ್, ಚಿಟ್ಗುಬ್ಬಿ, ಪಾರಿವಾಳ, ಗಿಳಿ, ವಿವಿಧ ತಳಿಯ ಬೆಕ್ಕುಗಳು, ಬಾತುಕೋಳಿ, ಮೊಲ ಮೊದಲಾದ ಪ್ರಾಣಿ ಪಕ್ಷಿಗಳು. ಇನ್ನು ಅಡಿಕೆ, ತೆಂಗು, ಬಸಳೆ, ಬಣ್ಣ ಬಣ್ಣದ ಹೂವಿನ ಗಿಡಗಳು, ವಿವಿಧ ಬಗೆಯ ಔಷಧೀಯ ಸಸ್ಯಗಳನ್ನು ನೆಟ್ಟು ಪೋಷಿಸಿಕೊಂಡು ಬಂದಿರುವ ಮಾದರ ಪಕ್ಷಿಗಳಂತೆ ಸಸ್ಯಗಳನ್ನು ಸಲಹುತ್ತಿದ್ದಾರೆ. ಬಾಡಿಗೆ ಮನೆ ನಿರ್ಮಿಸುವಾಗ ಅಡಚಣೆಯಾಗ್ತಾ ಇದ್ದ ಅಡಿಕೆ ಮರವನ್ನ ಕತ್ತರಿಸದೆ ಹೆಂಚಿನ ಮಾಡಿನ ಮಧ್ಯೆಯೇ ಅಡಿಕೆ ಮರ ಚಿಗುರೊಡೆಯಲು ಅವಕಾಶ ಮಾಡಿಕೊಟ್ಟಿರೋದು ಬಿಎಸ್ ಮಾದರ ಅವರ ಪರಿಸರ ಕಾಳಜಿಯನ್ನ ಎತ್ತಿ ತೋರಿಸುತ್ತೆ. ಬೆಳಗ್ಗೆಯಿಂದ ಒಂದು 10 ಗಂಟೆವರೆಗೂ ಆ ಕೆಲಸ, ಒಂದು 9-9:30ವರೆಗೂ. ಆಮೇಲೆ ಆಫೀಸಿಗೆ ಹೋಗಿ ಬಂದು ಸಂಜೆ 5 ಗಂಟೆ ಬಂದ ತಕ್ಷಣ ಮತ್ತು ಪುನಃ ಅದಕ್ಕೆ ಕಾಳು ಹಾಕಿದ್ರೆ ಇಲ್ವ, ನೀರು ಹಾಕಿದ್ರೆ ಇಲ್ವ, ಮತ್ತು ಪುನಃ ಅದನ್ನೇ ನೋಡೋದು. ಗಿಡದ ಬಗ್ಗೆನೇ ಆಲೋಚನೆ, ಪಕ್ಷಿ ಪ್ರಾಣಿ ಬಗ್ಗೆ. ಮನೇಲಿ ಬಂದು ನಮ್ಗೆ ಒಳಗೆ ಬಂದು ಅವ್ರು ಏನು ಕೇಳೋದಿಲ್ಲ, ಎಂತ ಇಲ್ಲ ಏನಿಲ್ಲ ಅಂತ ಕೇಳೋದಿಲ್ಲ. ಇದನ್ನೇ ಎಲ್ಲ ಮಾತಾಡಿಸ್ತಾ ಇರೋದು ಕೆಲಸ. ನಮ್ಗೆ ಖುಷಿ ಕೊಡುತ್ತೆ. ಯಾಕಂದರೆ ಸ್ವಲ್ಪ ಏನಾದರೂ ಟೆನ್ಷನಲ್ಲಿ ಇಲ್ಲಿ ಒಳಗೆ ಬಂದ ತಕ್ಷಣ ಈ ಪ್ರಾಣಿ ಪಕ್ಷಿನ ಗಿಡನೆಲ್ಲ ನೋಡಿದ್ರೆ ಒಂಥರ ಬೇಸರ ಎಲ್ಲ ಕಳೆಯುತ್ತೆ, ಖುಷಿ ಆಗುತ್ತೆ. ಮತ್ತು ತಂಪು ಗಾಳಿ ಬರುತ್ತೆ, ಅವ್ರ ಗಿಡ ಎಲ್ಲ ನೆಟ್ಟಿದ್ರಿಂದ ಪ್ರಕೃತಿ ಒಳ್ಳೆಯದಾಗುಂಟಲ್ಲ ಅಂತ ಖುಷಿ ಆಗುತ್ತೆ. ಮೂಲತಃ ಬಿಜಾಪುರದವರಾಗಿರುವ ಬಿಎಸ್ ಮಾದರ ಕಳೆದ 40 ವರ್ಷಗಳಿಗೂ ಮಿಕ್ಕಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಮೊನ್ನೆಯಷ್ಟೇ ಸೇವಾ ನಿವೃತ್ತಿ ಪಡೆದಿದ್ದಾರೆ. ಪತ್ನಿ ಸರ್ಕಾರಿ ಶಾಲೆಯೊಂದರಲ್ಲಿ ಶಿಕ್ಷಕಿ. ಹಿರಿಯ ಪುತ್ರ ಕಾರ್ತಿಕ್ ರಾಷ್ಟ್ರಮಟ್ಟದ ಟ್ರಿಪಲ್ ಜಂಪ್ ಜಿಗಿತಗಾರ. ಸದ್ಯ ಸ್ಪೋರ್ಟ್ಸ್ ಕೋಟಾದಡಿ ರೈಲ್ವೆ ಇಲಾಖೆಯಲ್ಲಿ ದೂರದ ರಾಜಧಾನಿ ಬೆಂಗಳೂರಿನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇಬ್ಬರು ಪುತ್ರಿಯರಾದ ಕೀರ್ತಿ ಹಾಗೂ ಜ್ಯೋತಿ ಉನ್ನತ ಶಿಕ್ಷಣದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸತತ 6 ವರ್ಷಗಳ ಕಾಲ ಬಿಸಿಎಂ ಹಾಸ್ಟೆಲ್ನ ತಾಲೂಕು ವಿಸ್ತರಣಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದ ಬಸವರಾಜ್ ಮಾದರ ವಿದ್ಯಾರ್ಥಿಗಳಿಗೆ ನೆಚ್ಚಿನ ಅಧಿಕಾರಿ. ಬಸವರಾಜ್ ಮಾದರ ಅಧಿಕಾರ ಪಡೆದುಕೊಂಡ ಬಳಿಕ ಕುಂದಾಪುರ ತಾಲೂಕಿನ ಬಿಸಿಎಂ ಹಾಸ್ಟೆಲ್ಗಳು ಮೇಲ್ದರ್ಜೆಗೆ ಏರಿದ್ದು ಇದು ಮಾದರ ಅವರ ಪ್ರಾಮಾಣಿಕ ಸೇವೆಗೆ ಸಾಕ್ಷಿಯಾಗಿದೆ. ಎನ್ವಿರಾನ್ಮೆಂಟಲ್ ಡೇ ದಿನ ನಾವು ಹೊರಗಡೆಯಿಂದ ಪಿಕ್ ತೆಗೆದು ಹಾಕಲ್ಲ, ನಮ್ಮ ಮನೆಯದೇ ಪಿಕ್ ತೆಗೆದು ನಾವು ಹಾಕೋದು.
ಅಂದರೆ ಅಷ್ಟು ಚೆನ್ನಾಗಿದೆ. ಮತ್ತು ಮನೆಯಲ್ಲಿ ಯಾವುದೇ ಒಂದು ಗಿಡ ಆಗಲಿ, ಇವಾಗ ಬಸಳೆ ಸೊಪ್ಪು ಇರ್ಬೋದು, ಅದನ್ನ ಒಂದಿನ ನಾವು ಕಟ್ ಮಾಡಿ ಸಾರು ಮಾಡೋ ಹೋಗಿಲ್ಲ, ಅದಷ್ಟು ಚೆನ್ನಾಗಿ ಕಾಣಿಸ್ಬೇಕು ಅವ್ರ ಕಣ್ಣಿಗೆ. ಅಂದರೆ ಅದೇ ಸೇಮ್ ನಮ್ಮ ಹೇಳ್ದಂಗೆ ಎಲ್ಲ ಅವ್ರು ತುಂಬ ಇಷ್ಟಪಡ್ತಾರೆ. ನಮ್ಮ ಮನೆ ವಾತಾವರಣ, ಹಾಸ್ಟೆಲ್ಲೂ ಹಾಗೆ ಗಿಡ ಆಗಲಿ, ಹೂವು, ಪ್ರತಿಯೊಂದಕ್ಕೂ ಅಲ್ಲೂ ನೀರಿಲ್ಲ ಅಂದರೆ ಹಾಸ್ಟೆಲ್ ವರ್ಕರ್ಸಿಗೂ ಬೈದಾದರೂ ಆ ಕೆಲಸ ಮಾಡಿಸ್ತಾರೆ. ನಮ್ಮ ನಡುವಿನ ಬಹುತೇಕ ಸರ್ಕಾರಿ ಅಧಿಕಾರಿಗಳು ಮನೆಯಾಯಿತು, ನಮ್ಮ ಕಚೇರಿಯಾಯಿತು ಎಂದು ಇದ್ದು ಬಿಡುವ ಈ ಕಾಲಘಟ್ಟದಲ್ಲಿ ಸರಕಾರಿ ಸೇವೆಯಲ್ಲಿದ್ದುಕೊಂಡೇ ಸರಕಾರಿ ಕರ್ತವ್ಯಕ್ಕೆ ಏನು ಲೋಪವಾಗದಂತೆ ಬಿಡುವಿನ ವೇಳೆ ಮನೆಯಲ್ಲೇ ಒಂದಿನಿತು ಸಮಯ ಹಾಳು ಮಾಡದೆ ಪರಿಸರ ಉಳಿಸುವಲ್ಲಿ ಮಹತ್ತರ ಪಾತ್ರ ನಿರ್ವಹಿಸಿರುವ ಮಾದರರ ಈ ಪರಿಸರ ಪ್ರೇಮ ಉಳಿದವರಿಗೂ ಮಾದರಿಯಾಗಲಿ ಅನ್ನೋದು V4 News 24/7ನ ಆಶಯವಾಗಿದೆ. ಶ್ರೀಕಾಂತ್ ಹೆಮ್ಮಾಡಿ, V4 News 24/7 ಕುಂದಾಪುರ.